ಮಂಗಳೂರಿನಲ್ಲಿ ಇಡೀ ಕುಟುಂಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವುದು ನಿಜಕ್ಕೂ ದುರಂತ. ಮತಾಂತರದ ಹಾವಳಿ ಇಡೀ ಮನೆಯನ್ನ ಬಲಿ ತೆಗೆದುಕೊಂಡಿದೆ ಎಂದು ಪೇಜಾವರ ವಿಶ್ವಪ್ರಸನ್ನ ತೀರ್ಥರು ಹೇಳಿದ್ದಾರೆ. ಮತಾಂತರದ ಶಂಕೆಯ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬ ಹೆಂಡತಿ ಹಾಗೂ ಇಬ್ಬರು ಮಕ್ಕಳಿಗೆ ವಿಷ ಉಣಿಸಿ ತಾನು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಮನಪೂರ್ವಕವಾಗಿ ಯಾರಾದರೂ ಮತಾಂತರವಾದರೆ ನಮ್ಮ ಆಕ್ಷೇಪವಿಲ್ಲ, ಆದ್ರೆ ಒತ್ತಡ, ಆಮಿಷ ಹಾಗೂ ಬಲವಂತದಿಂದ ಮತಾಂತರ ಮಾಡಿದ್ರೆ ಅದನ್ನ ಸಹಿಸಲು ಆಗುವುದಿಲ್ಲ. ಇದರಿಂದ ಸಮಾಜದಲ್ಲಿ ವೈಷಮ್ಯ ಸೃಷ್ಟಿಯಾಗುತ್ತದೆ ಎಂದರು. ಇವತ್ತು ನಿನ್ನೆ ತಾನೇ ನಾವು ಇವತ್ತಿನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ, ಮತಾಂತರದ ಒಂದು ಚಟುವಟಿಕೆಯಿಂದಾಗಿ ಮಂಗಳೂರಿನಲ್ಲಿ 4 ಮಂದಿ ಅಸುನೀಗಿದ್ದನ್ನು ಒಂದು ಮನೆಯಲ್ಲಿ ಕಾಣ್ತಾ ಇದ್ದೇವೆ. ಮತಾಂತರದ ಈ ಹಾವಳಿ ಒಂದು ಮನೆಯನ್ನೇ ಬಲಿ ತೆಗೆದುಕೊಂಡಿದೆ. ಹಾಗಾಗಿ ಇಂತಹ ಪ್ರವೃತ್ತಿಯನ್ನು ಯಾರು ಮಾಡಬಾರದು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಇಂತಹ ಮನೆಯೊಳಗೆ ಸಮಾಜದೊಳಗೆ ವೈಮನಸ್ಸನ್ನು, ಆತಂಕವನ್ನು ಹುಟ್ಟುಹಾಕುವಂತಹ ಈ ಮತಾಂತರದ ಪ್ರಕ್ರಿಯೆಯನ್ನು ಕಾನೂನು ಮೂಲಕ ಅದನ್ನು ವಿರೋಧಿಸಬೇಕು. ಸಹಜವಾಗಿ ಯಾರಿಗೆ ಅಭಿಪ್ರಾಯ ಇದೆ ಅದಕ್ಕೆ ಯಾರ್ದು ಕೂಡ ಅಡ್ಡಿ ಇಲ್ಲ. ಆದರೆ ಬಲವಂತ, ಆಮಿಷ, ಮೋಡ ಮೂಲಕ ಮತಾಂತರ ಮಾಡಲಿಕ್ಕೆ ಮುಂದಾಗುವಂತಹದ್ದು ಒಂದು ಮನೆಯನ್ನು ಒಡೆದಂತಾಗತ್ತೆ, ಕುಟುಂಬವನ್ನು ಒಡೆದಂತಾಗತ್ತೆ, ಸಮಾಜವನ್ನು ಒಡೆದಂತಾಗತ್ತೆ. ಹಾಗಾಗಿ ಇದನ್ನು ದುಷ್ಟಗಾಳಿಯಿಂದ ನಾವು ಭಾವಿಸ್ತೇವೆ. ಹಾಗಾಗಿ ಸರ್ಕಾರ ಇದನ್ನು ಕಾನೂನು ಮೂಲಕವಾದರೂ ಕೂಡ ನಿಗ್ರಹ ಮಾಡಬೇಕು ಅಂತ ನಾವು ಬಯಸ್ತೇವೆ.